ಭಾರತದ ಪ್ರಧಾನಮಂತ್ರಿ ಜಗತ್ತು ತೂಯಿನ ಧೀಮಂತ ನಾಯಕೆ ಶ್ರೀ ನರೇಂದ್ರ ಮೋದಿ ಜೀರನ ರಕ್ಷಣೆಗಾದ ಉಚ್ಚಿಲಕೋಟೆ ಶ್ರೀ ವಿಷ್ಣುಮೂರ್ತಿ ದೇವಲ್ಯಡು ಜನವರಿ 27 ತಾರೀಕು ಗುರುವಾರ ದಾನಿ ರಾಷ್ಟ್ರ ರಕ್ಷಾಧಿಪತ್ಯ ಯಾಗನು ಅಟಣೆ ಮಾಡ್ತಿದ್ದೇರು. ಮಾತೃಭೂಮಿ ಸೇವಾ ಪ್ರತಿಷ್ಠಾನದ ಬೆರಿಸಗಾಯಡ್ ಬಿಜೆಪಿ ರಾಜ್ಯ ಅಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್ರನ ಯಜಮಾನಿಕೆಡ್ ನೀಲೇಶ್ವರ ಉಚ್ಚಿಲತಾಯ ಶ್ರೀ ಪದ್ಮನಾಭ ತಂತ್ರಿಲನ ಮುತ್ತಾಲಿಕೆಡ್ ಜನವರಿ 27 ತಾರೀಕು ಗುರುವಾರ ಕಾಂಡೆ 1 ಗಂಟೆರ್ದು 12 ಗಂಟೆ ಮುಟ್ಟ ನಡಪೆರ ಉಂಡು. ಯಾಗದ ನಿಟ್ಟಿಡು ಯಾಗಶಾಲದ ತಯಾರಿ ನಡೆತೊಂದುಂಡು. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಚೀರನ ರಕ್ಷಣೆಗಾದು ಅಂಚನೆ ರಾಷ್ಟ್ರಗ ಬರ್ಪುನ ಸರ್ವ ದುರಿತಲೆನು ದೂರ ಮಲ್ಪನ ನಿಟ್ಟಿಡು ಆಯೋಜನೆ ಮಲ್ಪನ ರಾಷ್ಟ್ರ ರಕ್ಷಾಧಿಪತ್ಯ ಯಾಗದ ಬಗೆಟ್ ನೀಲೇಶ್ವರ ಉಚ್ಚಿಲತಾಯ ಶ್ರೀ ಪದ್ಮನಾಭ ತಂತ್ರಿ ವರಿಯರು ಪೊಸಕುರಲೊಟ್ಟಿಗೆ ಪಾತಿರಂದು ಯಾಗದ ತಯಾರಿ ಬೊಕ್ಕ ಅವೇ ತಮ್ಮ ಮಹತ್ವದ ಬಗೆಟು ಇಂಚ ತೆರಿಪಾಯರು. ಶ್ರೀ ಗುರುಭ್ಯೋ ನಮಃ. ಮಾಬೂಲ್ ಪ್ರಜಾ ವಿರೋಧೋಸ್ಮಿನ್ ಯಜಮಾನಸ್ ಸಮರ್ಥ್ಯತಾಂ ಸಭೂಪಾಲಂ ತಥಾ ರಾಷ್ಟ್ರಂ ಸರ್ವೋಪದ್ರವರ್ಜಿತಂ ಕ್ಷೇಮೇಣ ವೃದ್ಧಿಂ ಅತುಲಾಂ ಸುಖಮಕ್ಷಯಮಶ್ನುತಾಂ. ಸ್ವಾಭಾವಿಕವಾಗಿ ನಾವು ದೇವಗಳನ್ನು ಪ್ರತಿಷ್ಠೆ ಮಾಡಿದ ನಂತರ ಮಾಡುವಂತಹ ಪ್ರಾರ್ಥನೆ. ಆ ಪ್ರಾರ್ಥನೆಯ ಮುಖ್ಯಾಂಶ ಏನು ಅಂತ ಕೇಳಿದರೆ, ನಮ್ಮನ್ನಾಳುವಂತಹ ಯಜಮಾನ, ನಾವಿರುವಂತಹ ಈ ಭೂಮಿ, ನಾವಿರುವಂತಹ ಈ ರಾಷ್ಟ್ರ ಯಾವಾಗಲೂ ಸುಭಿಕ್ಷೆಯಿಂದ ಇರಲಿ, ರಕ್ಷೆಯಿಂದ ಇರಲಿ, ಯಾವುದೇ ವಿರೋಧಾಭಾಸಗಳಿದ್ದರೂ ಕೂಡ ಅದನ್ನು ಸಂರಕ್ಷಿಸುವಂತಹ ಆ ಸಾಮರ್ಥ್ಯ ನಮ್ಮನ್ನಾಳುವ ಯಜಮಾನನಿಗಿರಲಿ. ಹಾಗೂ ರಾಷ್ಟ್ರಕ್ಕೆ ಬರುವಂತಹ ಪ್ರತಿಯೊಂದು ದುರಂತಗಳಿಗೂ ಅಥವಾ ವೈರಿಗಳಿಂದ ಬರುವಂತಹ ಬೆದರಿಕೆಯನ್ನು ತಡೆದೊಡ್ಡಿ ಅದನ್ನು ಎದುರಿಸುವಂತಹ ಶಕ್ತಿಯನ್ನು ಆ ಯಜಮಾನನಿಗೆ ದೇವರು ಒದಗಿಸಿಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡುತ್ತೇವೆ. ಬಹುಶಃ ಇಂತಹ ನಿರಂತರವಾದ ಪ್ರಾರ್ಥನೆಗಳು ದೇಶದ ಎಲ್ಲೆಡೆಗಳಿಂದಲೂ ತಂತ್ರಿಗಳಿಂದ, ವೈದಿಕರಿಂದ ಅಥವಾ ಸಜ್ಜನರಿಂದ ಈ ಪ್ರಾರ್ಥನೆಯನ್ನು ಮೊಳಗುವುದರಿಂದಲೇ ಶತಮಾನಗಳಿಂದ ಅಥವಾ ಪುರಾತನ ಕಾಲದಿಂದಲೂ ನಮಗೆ ಬರುವಂತಹ ಸಮಸ್ತ ದೋಷಗಳನ್ನು ಅಥವಾ ವೈರಿಗಳಿಂದ ಬರುವಂಥ ಅಕ್ರಮಗಳನ್ನು ಎದುರಿಸುವಲ್ಲಿ, ಈ ಸನಾತನ ಸಂಸ್ಕೃತಿ ನಿರಂತರವಾಗಿ ನೆಲೆನಿಲ್ಲುವಲ್ಲಿ, ಅದೇ ರೀತಿ ನಿರಂತರವಾಗಿ ಇನ್ನೂ ಬೆಳೆಯುವಲ್ಲಿ ಅದಕ್ಕೆ ಆ ದೇವರ ಅನುಗ್ರಹ ಬಂತು. ನಾವು ನಮ್ಮ ಇಷ್ಟ ದೇವರು, ನಮ್ಮ ಕುಲದೇವರು, ಗ್ರಾಮದೇವರು, ಮಾಗಣದೇವರು, ಸೀಮಾದೇವರು ಅಂತ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅದೇ ರೀತಿ ಇಲ್ಲಿ ಸಮಷ್ಟಿಯಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿನ ನಮ್ಮ ಅಖಂಡ ಭಾರತದ ರಾಷ್ಟ್ರ ದೇವತೆಯನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು, ರಾಷ್ಟ್ರ ಮತ್ತು ರಾಷ್ಟ್ರದ ಯಜಮಾನನಿಗೆ ಬರುವಂತಹ ಸಮಸ್ತ ದೋಷಗಳೇನಿದ್ರೂ ಕೂಡ ರಕ್ಷಣೆಯನ್ನು ಕೊಡುವಂತೆ ಆ ದೇವರು ನಮಗೆ ಅನುಗ್ರಹಿಸಬೇಕು ಎಂಬ ದೃಷ್ಟಿಯಿಂದ ಕರ್ನಾಟಕದ ಬಿಜೆಪಿಯ ಅಧ್ಯಕ್ಷರಾದಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ನವರ ಯಜಮಾನತ್ವದಲ್ಲಿ ಉಚ್ಚಿಲಕೋಟೆ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ರಾಷ್ಟ್ರ ಬೊಕ್ಕ ರಾಷ್ಟ್ರದ ಯಜಮಾನಗ ಬರ್ಪುನ ಸರ್ವ ಆಪತ್ತು ತೊಂದರೆಲೇನು ದೂರೀಕರಿಸಾದು ದೇಶಡು ಐಕ್ಯತೆ, ಶಾಂತಿ, ಸಂಪತ್ತು ನಿಲೆಯಾವಡು ಈ ಯಾಗಡು ಮಾತೆರ್ಲ ಪಾಲ್ಗೆ ತಂದು ರಾಷ್ಟ್ರದೇವಿ ಭಾರತ ಮಾತೆನ ಅನುಗ್ರಹಗ ಪಾತ್ರರಾಲೆ ಪಂಡದು ತಂತ್ರಿಲು ಭಿನ್ನಹ ಮಲ್ತೇರು. ನಾವು ರಾಷ್ಟ್ರ ರಕ್ಷಾಧಿಪತ್ಯ ಯಾಗವನ್ನು ತಾರೀಕು 27/2/2022 ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಹಮ್ಮಿಕೊಂಡಿದ್ದೇವೆ. ಈ ರಾಷ್ಟ್ರವನ್ನು ರಾಷ್ಟ್ರದ ಯಜಮಾನನಾದಂತಹ ಧೀಮಂತ ನಾಯಕನಾದಂತಹ ನರೇಂದ್ರ ಮೋದಿಯವರ ರಕ್ಷಣೆಗೂ ಈ ರಾಷ್ಟ್ರದ ರಕ್ಷಣೆಗೂ ಸಂಕಲ್ಪ ಮಾಡಿಕೊಂಡು ಮಾಡುವಂತಹ ಈ ಯಾಗದಲ್ಲಿ ನಾವೆಲ್ಲರೂ ಭಾಗಿಗಳಾಗೋಣ. ಹಾಗೆ ನಾವು ಪ್ರಾರ್ಥನೆ ಮಾಡುವುದು ಒಂದೇ, ಮಾಬೂಲ್ ಪ್ರಜಾ ವಿರೋಧೋಸ್ಮಿನ್ ಯಜಮಾನಸ್ ಸಮರ್ಥ್ಯತಾಂ ಅಂತ ಹೇಳಿಕೊಂಡು ನಮ್ಮನ್ನು ಆಳುವಂತಹ ರಾಜನಿಗೆ ನಮ್ಮನ್ನು ರಕ್ಷಣೆ ಮಾಡುವಂತಹ ಸಾಮರ್ಥ್ಯ ಸಿಗಲಿ. ಹಾಗೂ ಈ ಭಾರತಾಂಬೆಗೆ, ಈ ಮಣ್ಣಿಗೆ ಯಾವುದೇ ವೈರಿಯ ದೃಷ್ಟಿ ಬರದಂತಾಗಲಿ, ಯಾವುದೇ ವೈರಿಗೂ ನಮ್ಮ ಮೇಲೆ ಅಕ್ರಮ ಮಾಡುವಂತಹ ಧೈರ್ಯವನ್ನು ಬರದಂತಾಗಲಿ, ಅಂತಹ ಆಕ್ರಮ ಮಾಡಿದವರಿಗೆ ಸೋಲನ್ನು ಅನುಭವಿಸುವಂತಹ ಒಂದು ಅವಸ್ಥೆಯನ್ನು ಆ ದೇವರು ನಮಗೆ ಮಾಡಲಿ. ನಮ್ಮ ಸನಾತನ ಸಂಸ್ಕೃತಿ ನಿರಂತರವಾಗಿ ಉಳಿಯಲಿ. ನಾವೆಲ್ಲರೂ ಭಾರತೀಯರಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಬೆಳೆಯುವಂತಹ, ನಮ್ಮ ಈ ಮಣ್ಣಿನ ಸಂಸ್ಕೃತಿಯನ್ನು ಬೆಳೆಸುವಂತಹ ಯೋಗವನ್ನು ದೇವರು ನಮಗೆ ಒದಗಿಸಿಕೊಡಲಿ ಎಂಬ ಸಂಕಲ್ಪದೊಂದಿಗೆ ಈ ಒಂದು ಯಾಗವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾದಂತಹ ಎಲ್ಲ ಸಹಕಾರವನ್ನು ನಾವೆಲ್ಲ ಮಾಡಿಕೊಳ್ಳೋಣ.
ಹಾಗೂ ನಿರಂತರವಾಗಿ ಇದರಲ್ಲಿ ಭಾಗವಹಿಸಿಯಾಗಿ ನಾವು ದೇವರ ಅನುಗ್ರಹಕ್ಕೆ ಹಾಗೂ ರಾಷ್ಟ್ರದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಈ ಸಂದರ್ಭದಲ್ಲಿ ನಾವು ವಿನಂತಿಸಿಕೊಳ್ಳುತ್ತಾ ಇದ್ದೇವೆ.